ಕರ್ನಾಟಕ ಪ್ರವಾಸೋದ್ಯಮ ಸೊಸೈಟಿಯ ವತಿಯಿಂದ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಟ್ರಾವೆಲ್ ಟೂರಿಸಂ ಮತ್ತು ಹಾಸ್ಪಿಟಾಲಿಟಿ ಪಾಲುದಾರರೊಂದಿಗೆ ಕನೆಕ್ಟ್ 2021ರ ಸಂವಾದ ಕಾರ್ಯಕ್ರಮವು ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯಿತು. ಸಂವಾದ ಕಾರ್ಯಕ್ರಮವನ್ನು ಇಲಾಖೆಯ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಲೋಗೋ ಅನಾವರಣಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ರಾಜ್ಯದಲ್ಲಿ ಶೀಘ್ರ ಪ್ರವಾಸೋದ್ಯಮ ಹೂಡಿಕೆದಾರರ ಸಮಾವೇಶವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಈ ನಿಟ್ಟಿನಲ್ಲಿ ಇಲಾಖಾ ಸಚಿವರೊಂದಿಗೆ ಚರ್ಚೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬರಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 27-29ರವರೆಗೆ ಕರ್ನಾಟಕ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಆ ಬಳಿಕ ಹೂಡಿಕೆದಾರರ ಸಮಾವೇಶ ಆಯೋಜಿಸಲಾಗುವುದು. ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-25ರಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆ ಮತ್ತು 10 ಲಕ್ಷ ಮಂದಿಗೆ ಉದ್ಯೋಗ ನಿರೀಕ್ಷಿಸಲಾಗಿದೆ ಎಂದು ವಿವರಿಸಿದರು. Recently started the seaplane services between Statue of Unity and the Sabarmati river front. That the first route was opened, and right now they are working on 13 waterfronts or aerodromes and around 28 odd routes on which they are working. So we will be also taking up the various places in Karnataka. I request both the deputy commissioners to find out suitable place for the aerodrome, so they can be your sea front, and they have given certain guidelines. The wave should not be more than this and all that, so that technically it is feasible for the seaplane to land there. These are 18-19 seater aircrafts, and also your water bodies which are there where you have the backwater, so the storage reservoirs can be also used provided they are suitable. So we'll be also taking it up. We'll like to develop aerodromes. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆಬಿ ಅವರು ಮಾತನಾಡಿ, ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದ್ದು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೀಚ್ ಅಭಿವೃದ್ಧಿ ಹಾಗೂ ಸ್ಮಾರ್ಟ್ ಸಿಟಿ ಅಡಿಯಲ್ಲೂ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು. 50,000ದಿಂದ 1 ಲಕ್ಷದವರೆಗೆ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದೆ. ಆದರೆ ಈಗೇನು ಸೈಡಲ್ಲಿ ನಿಂತಿರುತ್ತೆ ಅವನ್ನೆಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಾದಂತಹ ಚಿಕ್ಕದಾದಂತಹ ಕ್ಯಾಂಟೀನ್ಸ್ಗಳನ್ನು ನಮ್ಮ ಹಳೆ ಬಂದರ್ ಏರಿಯಾ ಇದರೊಳಗಡೆ ಎಲ್ಲ ನೋಡಿದ್ರೆ ಉತ್ತಮವಾದಂಥ ಅವಕಾಶ ಇದೆ. ಆ ಪಾಯಿಂಟನ್ನು ಬಿಟ್ಟು ನಮ್ಮ ಸ್ಮಾರ್ಟ್ ಸಿಟಿ ಒಳಗಡೆನೂ ಕೂಡ ವಾಟರ್ ಫ್ರಂಟ್ ಏರಿಯಾ ಏನು ರಿವರ್ ಫ್ರಂಟ್ ಏರಿಯಾ ಡೆವಲಪ್ಮೆಂಟಿನ ಕ್ರಿಯೋಜನೆ ನಡೀತಾ ಇದೆ. ನಮ್ಮಲ್ಲಿರುವಂಥ ಕೋಸ್ಟಲ್ ಲೈನ್ ಒಳಗಡೆ ನಾವು ಅದನ್ನು ಎಂಜಾಯ್ ಮಾಡುವಂತಹ ಒಂದು ಪರಿಸ್ಥಿತಿ ಇರಬೇಕು. ಮತ್ತು ಕೋಸ್ಟಲಲ್ಲಿ ಆ ಬೀಚ್ ಸೈಡಲ್ಲಿ ಇರುವಂಥ ಆಕ್ಟಿವಿಟೀಸ್ಗಳನ್ನ ನಾವೀಗ ಮುಂಬೈ ಅಂತೇಳಿ ನಾವು ನೆನ್ಪು ಮಾಡಿಕೊಂಡ್ರೆ ಮರೈನ್ ಡ್ರೈವಲ್ಲಿ ಹೋದರೆ ಮಿಡ್ ನೈಟ್ ತನಕನೂ ಕೂಡ ಅಲ್ಲಿ ಹೋಗಿ ಕುತ್ಕೊಂಡು ಕೋಸ್ಟಲ್ ಫೀಲನ್ನು ನಾವು ಎಂಜಾಯ್ ಮಾಡೋದಕ್ಕೆ ನಮಗೊಂದು ಅವಕಾಶ ಇರುತ್ತೆ. ಆದರೆ ನಮ್ಮಲ್ಲಿ ಕೆಲವೊಂದು ಬೀಚಸ್ಗಳನ್ನು ನಾವು ನೋಡಿಕೊಂಡ್ರೆ ದೇ ಆರ್ ನಾಟ್ ಸೇಫ್. ಅದರೊಳಗಡೆ ಒಂದು ಲೈಟ್ ಇರೋದಾಗಿರ್ಬೋದು, ಮತ್ತು ಲೈಫ್ ಗಾರ್ಡ್ಸ್ಗಳನ್ನು ಇಡೋದಾಗಿರ್ಬೋದು, ಪಬ್ಲಿಕ್ ಅಮ್ಯುನಿಟೀಸ್ಗಳಾಗಿರ್ಬೋದು, ಸಮ್ ಆಫ್ ದ ಥಿಂಗ್ಸ್ ಆರ್ ಮಿಸ್ಸಿಂಗ್. ಅನಂತರ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಹೆಚ್ಚಿನ ಅವಕಾಶಗಳಿವೆ. ಜಿಲ್ಲೆಯಲ್ಲಿರುವ 104 ಪ್ರವಾಸಿ ತಾಣಗಳನ್ನು ಗುರುತಿಸಿದ್ದೇವೆ. ಪ್ರವಾಸೋದ್ಯಮದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳನ್ನು 104 ಪ್ರವಾಸಿ ತಾಣಗಳಿಗೆ ಕಳುಹಿಸಿ ಸರ್ವೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿರುವ ಹೆಚ್ಚಿನ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ಎಲ್ಲರೂ ಸಹ ಈ ಕಡೆ ಕೇರಳಕ್ಕೆ ಹೋಗ್ತಾರೆ, ಈ ಕಡೆಗೆ ಗೋವಾಕ್ಕೆ ಹೋಗ್ತಾರೆ ಸರ್. ಇಲ್ಲಿ ಮಧ್ಯೆ ಯಾರೂ ಸಹ ಬರೋದಿಲ್ಲ. ಬೋಟ್ ಹೌಸ್ಗೆ ಅಂತ ಟೂರಿಸ್ಟ್ಗಳು ಬರೋದು ಯಾರೂ ಇಲ್ಲ ಸರ್. ಆದರೆ ಬೋಟ್ ಹೌಸ್ಗಳು ಇರುವಂಥ ಬೋಟ್ ಹೌಸ್ಗಳು ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಸರ್. ಒಂದೊಂದು ಬೋಟ್ ಹೌಸಲ್ಲಿ ಸುಮಾರು 8ರಿಂದ 10 ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಮೊನ್ನೆ ಸಹ ನಾವು ಗ್ರಾಮ ಪಂಚಾಯತ್ ಚುನಾವಣೆ ಆದ ತಕ್ಷಣ ನಮ್ಮೆಲ್ಲ ಅಧಿಕಾರಿಗಳಿಗೆ ಒಂದು ಡಿನ್ನರ್ ಕೊಡಿಸ್ಬೇಕು ಅಂತ ಒಂದು ಬೋಟ್ ಹೌಸ್ನಲ್ಲೇ ಅದನ್ನ ಡಿನ್ನರ್ ಆರ್ಗನೈಸ್ ಮಾಡಿದ್ವಿ ಸರ್. ಅದರಲ್ಲಿ ಸುಮಾರು 150 ಜನರು ಆರಾಮಾಗಿ ಪಾರ್ಟಿ ಮಾಡಲಿಕ್ಕೆ, ಓಡಾಡಲಿಕ್ಕೆ, ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅತ್ಯುತ್ತಮವಾದ ಬೋಟ್ ಹೌಸ್ ಸಹ ನಮ್ಮಲ್ಲಿ ಇದ್ದಾವೆ ಸರ್. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಈಗಾಗಲೇ ಕೇರಳದಲ್ಲಿ ನಾವು ನೋಡಿದರೆ 2,000ಕ್ಕೆ ಹೆಚ್ಚು ಬೋಟ್ ಹೌಸ್ಗಳಿವೆ. ನಮ್ಮಲ್ಲಿ ಬೆರಳೆಣಿಕೆ ಅಷ್ಟು 4-5 ಬೋಟ್ ಹೌಸ್ಗಳು ಮಾತ್ರ ಇದೆ ಸರ್. ಹಾಗಾಗಿ ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟರೆ ಇಲ್ಲಿಯ ಜನರಿಗೆ ಕೆಲಸ ಆಗ್ತದೆ, ಮತ್ತು ನಾವು ಕೇರಳ ಮತ್ತು ಗೋವಾಕ್ಕೆ ಹೋಗುವ ಟೂರಿಸ್ಟ್ಗಳನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಆಲೋಚನೆ ಇದೆ ಸರ್. ಹಾಗಾಗಿ ಬೋಟ್ ಹೌಸ್ಗೆ
ಪ್ರವಾಸೋದ್ಯಮ ಪಾಲಿಸಿಯಲ್ಲಿ 20% ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಇದೆ ಸರ್. ಹಾಗಾಗಿ ಈ ಸಂದರ್ಭ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕ ಕುಮಾರ್ ಪುಷ್ಕರ್, ಕರ್ನಾಟಕ ಪ್ರವಾಸೋದ್ಯಮ ಸೊಸೈಟಿಯ ಜಂಟಿ ಕಾರ್ಯದರ್ಶಿ ರವೀಂದ್ರ ಉಪಸ್ಥಿತರಿದ್ದರು. ಶರಸಾಲ್ಯ, ವಿ4 ನ್ಯೂಸ್, ಮಂಗಳೂರು.